ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಸಣ್ಣವರಿಂದ ಹಿಡಿದು ದೊಡ್ಡವರಿಗೂ ತುಂಬ ಇಷ್ಟವಾದ ಪಾನಿಪುರಿಯನ್ನು ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೀವು ಕೊನೆ ತನಕ ಸ್ಕಿಪ್ ಮಾಡೋದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಇತರರೊಂದಿಗೂ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದಕ್ಕೆ ಬೇಕಾದ ಮಸಾಲೆಯನ್ನು ಕೂಡ ನಾವು ಮನೆಯಲ್ಲೇ ರೆಡಿ ಮಾಡಿಕೊಳ್ಳುವ. ಅದಕ್ಕೆ ನಾನು ಒಂದು ಪ್ಯಾನಿಗೆ ಅರ್ಧ ಚಮಚದಷ್ಟು ಕಾಳು ಮೆಣಸು, 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರ್ಕೋಬೇಕು ನೋಡಿ, ಚೆನ್ನಾಗಿ ಘಮ ಬರುವ ತನಕ ಹುರ್ಕೋಬೇಕು. ಆಮೇಲೆ ನೋಡಿ, ಇದು ಹುರಿದ ನಂತರ ಸ್ವಲ್ಪ ನಾವು ಇದಕ್ಕೆ ಹಿಂಗನ್ನು ಸೇರಿಸ್ಕೋಬೇಕು. ಹಿಂಗ್ ಪೌಡರನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಹುರಿದಾದ ನಂತರ ಕೊನೆಗೆ ನೀವು ಹಿಂಗ್ ಪೌಡರ್ ಸೇರಿಸ್ಕೋಬೇಕು. ಇದನ್ನು ಕೂಡ 1-2 ನಿಮಿಷ ನಾವು ಫ್ರೈ ಮಾಡಿ ಆದ ನಂತರ ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾಗಲಿ ಅಷ್ಟರವರೆಗೆ ನಾವು ಒಂದು ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಖಾರ ನಿಮ್ಮ ಅನುಸಾರ, ಜಾಸ್ತಿ ಖಾರ ಬೇಕಂತ ಎಣಿಸಿದರೆ ಸ್ವಲ್ಪ ಜಾಸ್ತಿ ಕಾಯಿ ಮೆಣಸು ಹಾಕ್ಕೋಬಹುದು. ಇಲ್ಲಿ ನಾನು 3 ತುಂಡು ಶುಂಠಿ, 3 ಕಾಯಿ ಮೆಣಸು ಮತ್ತು ಹುರಿದಿಟ್ಟ ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು ಹಾಕಿದೆ. ಆಮೇಲೆ ಬೆಲ್ಲ 1/4 ಕಪ್ ಆಗುವಷ್ಟು, 1 ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನೆನೆ ಹಾಕಿದ್ದೆ. ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನು ಪೇಸ್ಟ್ ಮಾಡಿ ಆಯಿತು. ಇದಕ್ಕೆ ನಾನೀಗ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸಿದರೆ ಅದು ನಮಗೆ ಸೋಸ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಇವಾಗ ನೋಡಿ, ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ಇದರಲ್ಲಿ ಸೋಸ್ಕೊಂಡ್ರೆ ಉತ್ತಮ, ಯಾಕಂದರೆ ನಾವು ಹುಣಸೆ ಹುಳಿ ಎಲ್ಲ ಇದಕ್ಕೆ ಹಾಕಿದ್ದೇವೆ. ಹಾಗಾಗಿ ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ 1 ಲೋಟದಷ್ಟು ನೀರನ್ನು ಹಾಕಿ ಕೂಡ ಇದಕ್ಕೆ ಸೇರಿಸಿದೆ. ಇದನ್ನು ಚೆನ್ನಾಗಿ ನಾವು ಸೋಸ್ಕೋಬೇಕು. ಇದಕ್ಕೆ ನಮಗೆ ಪಾನಿ ಅಂತ ಹೇಳಿದರೆ ಖಾಲಿ ಪಾನಿ ಬೇಕು. ಅದರದ್ದು ನೋಡಿ, ಇಷ್ಟು ನೋಡಿ ವೇಸ್ಟ್ ಸಿಕ್ಕಿತ್ತು. ಆ ಸೊಪ್ಪು ಎಲ್ಲ ಪೇಸ್ಟ್ ಆಗದಿದ್ದರೆ ಅದನ್ನು ನಾವು ಹೀಗೆ ಸೋಸಿಕೊಂಡ್ರೆ ಉತ್ತಮ. ಇವಾಗ ಇನ್ನೊಂದು ಗ್ಲಾಸ್ ಆಗುವಷ್ಟು ನೀರನ್ನು ನಾನು ಇಲ್ಲಿ ಸೇರಿಸಿದೆ. ಇದಕ್ಕೆ ಉಪ್ಪು ನಿಮ್ಮ ಅನುಸಾರ ನೀವು ಹಾಕ್ಕೊಳ್ಳಿ. ನಾನು 1 ಚಮಚದಷ್ಟು ಹಾಕಿಕೊಂಡೆ. 2 ಚಮಚದಷ್ಟು ಚಾಟ್ ಮಸಾಲ ಹುಡಿಯನ್ನು ಸೇರಿಸಿದೆ. ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾ ಇದ್ದೇನೆ, ಕಪ್ಪು ಉಪ್ಪು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆದ ನಂತರ ಒಣಗಿದ ಮಾವಿನ ಹುಡಿ ಅದನ್ನು ಹಾಕಿದೆ, ಮಾವಿನಕಾಯಿ ಹುಡಿ. ಆಮೇಲೆ 1 ಚಮಚ ಕೆಂಪು ಮೆಣಸಿನ ಹುಡಿ ಸೇರಿಸಿದೆ. ಅರ್ಧ ಚಮಚ ಒಣಗಿಸಿದ ಮಾವಿನಕಾಯಿ ಪುಡಿಯನ್ನು ಕೂಡ ಇಲ್ಲಿ ಸೇರಿಸಿದೆ. ಅದು ಒಳ್ಳೆಯ ಒಂದು ಹುಳಿ ಸಿಗ್ತದೆ. ಒಂದು ವೇಳೆ ಒಣಗಿಸಿದ ಮಾವಿನಕಾಯಿ ಪುಡಿ ಇಲ್ಲ ಅಂತ ಹೇಳಿದರೆ ನೀವು ನಿಂಬೆ ರಸವನ್ನು ಕೂಡ ಸೇರಿಸ್ಕೋಬಹುದು. ಇವಾಗ ನೋಡಿ, ಇಲ್ಲಿ ಮೊದಲೇ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ ಬಟಾಟೆಯನ್ನು. ಇದಕ್ಕೆ ಕೂಡ ನಾವು ಸ್ವಲ್ಪ ಕೆಂಪು ಮೆಣಸಿನ ಹುಡಿಯನ್ನು ಹಾಕಿದೆ. ಆಮೇಲೆ ಕಪ್ಪು ಉಪ್ಪು ಅರ್ಧ ಚಮಚ ಚಾಟ್ ಮಸಾಲ, ಆಮೇಲೆ 1/4 ಚಮಚದಷ್ಟು ಉಪ್ಪನ್ನು ಹಾಕಿದೆ. ಆಮೇಲೆ 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಚಾಟ್ ಮಸಾಲ, ಕೆಂಪು ಮೆಣಸಿನ ಹುಡಿ, ಕಪ್ಪು ಉಪ್ಪು ಮತ್ತು ಹೀಗೆ ನಾವು ನಾರ್ಮಲ್ ಆಗಿ ಬಳಸುವ ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನಾನು ಮೊದಲೇ ನೋಡಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಮೊದಲಿಗೆ ನಾವು ಬೂಂದಿಯನ್ನು ರೆಡಿ ಮಾಡಿಕೊಳ್ಳುವ. ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ನೋಡಿ ಚೆನ್ನಾಗಿ ಕಲಸಿ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಬೂಂದಿಯನ್ನು ಮಾಡಿಕೊಳ್ಳುವ. ಹಾಗೆಯೇ ನಾವು ಪಾನಿಪುರಿಗೆ ಬೇಕಾದ ಪೂರಿಗಳನ್ನು ಕೂಡ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಅಂಗಡಿಗಳಲ್ಲಿ ಸಿಗ್ತದೆ. ಇದನ್ನು ನೋಡಿ, ಎಣ್ಣೆ ಬಿಸಿಯಾದ ನಂತರ ನಾನು ಮೊದಲಿಗೆ ಬೂಂದಿಯನ್ನು ರೆಡಿ ಮಾಡ್ಕೊಳ್ತೇನೆ. ನೋಡಿ, ಹೀಗೆ ನಾವು ಬೂಂದಿಗಳನ್ನು ಹಾಕ್ಕೋಬೇಕು. ನೋಡಿ, ಈ ಜಾರಲ್ಲಿ ಕೂಡ ನಾವು, ಸೌಟಿನಲ್ಲಿ ಕೂಡ ನಾವು ಹೀಗೆ ಬೂಂದಿಗಳನ್ನು ರೆಡಿ ಮಾಡ್ಕೋಬಹುದು. ಇದು ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ನೋಡಿ, ಇದೀಗ ಫ್ರೈ ಆಯಿತು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಇದು ಸಣ್ಣ ಸಣ್ಣ ಬೂಂದಿಗಳಾಗಿ ಬಂದಿದೆ ನೋಡಿ. ಸ್ವಲ್ಪ ದಪ್ಪ ಮಾಡಿದರೆ ಹಿಟ್ಟನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬೂಂದಿ ಸಿಗ್ತದೆ. ನಾನು ಸಣ್ಣ ಸಣ್ಣದಾಗಿದ್ದು ಸೇವ್ ಥರ ಕಾಣ್ತಾ ಉಂಟು. ಸಣ್ಣ ಸಣ್ಣ ಬೂಂದಿ ರೆಡಿ ಆಯಿತು. ಇವಾಗ ನಾವು ಈ ಪೂರಿಗಳನ್ನು ಕೂಡ ಫ್ರೈ ಮಾಡಿಕೊಳ್ಳುವ. ಬಿಸಿಯಾದ ಎಣ್ಣೆಯಲ್ಲಿ ಈ ಪೂರಿಗಳನ್ನು ಹಾಕಿದಾಗ ನೋಡಿ, ಇದು ಹಾಗೇ ಫ್ರೈ ಆಗಿ ಉಬ್ಬಿ ಬರ್ತದೆ. ತುಂಬ ರುಚಿಯಾಗ್ತದೆ. ಫ್ರೈ ಮಾಡಿದ ಪೂರಿಗಳು ಕೂಡ ಸಿಗ್ತದೆ. ನಾವು ಹೀಗೆ ಮನೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ನಾನು ಹೀಗೆ ಮನೆಯಲ್ಲಿ ಫ್ರೈ ಮಾಡಿದೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹೀಗೆ ನಾವು ಎಲ್ಲ ಪೂರಿಗಳನ್ನು ಕೂಡ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಿಮಗೆ ಪಾನಿಪುರಿ ಇಷ್ಟನಾ ಅಂತ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ಈ ಪಾನಿಗೆ ನಾನು ನೋಡಿ ಸ್ವಲ್ಪ ಈ ಬೂಂದಿಯನ್ನು ಹಾಕ್ತಾ ಇದ್ದೇನೆ. ನಾವು ಯಾವ ಬೂಂದಿಯನ್ನು ರೆಡಿ ಮಾಡಿ ಇಟ್ಟಿದ್ದೇವೋ ಆ ಪಾನಿಗೆ ಸ್ವಲ್ಪವನ್ನು ಹಾಕ್ಕೋಬೇಕು. ಆಮೇಲೆ ನೋಡಿ, ಇಲ್ಲಿ ಪಾನಿ ರೆಡಿ ಆಯಿತು.
ಹಾಗೆ ಸ್ವಲ್ಪ ಬೂಂದಿ ಕೂಡ ಉಂಟು, ಪೂರಿ ಕೂಡ ಉಂಟು, ಹಾಗೆ ನಾವು ಬಟಾಟೆಯ ಫಿಲ್ಲಿಂಗ್ ಕೂಡ ರೆಡಿಯಾಗಿದೆ. ಪಾನಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನೊಂದ್ಸಲ ಟೇಸ್ಟ್ ಮಾಡಿ ಕೂಡ ನೋಡಿದೆ, ತುಂಬ ರುಚಿಯಾಗಿ ಬಂದಿದೆ. ಇವಾಗ ನೋಡಿ, ಈ ಪೂರಿಗಳನ್ನು ಹೀಗೆ ನಾವು ಮಧ್ಯದಲ್ಲಿ ಹೀಗೆ ಹೋಲ್ ಮಾಡ್ಕೋಬೇಕು. ನೋಡಿ, ಹೀಗೆ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನಾವು ಮನೆಯಲ್ಲಿ ಎಷ್ಟು ಸುಲಭವಾಗಿ ಪಾನಿಪುರಿಯನ್ನು ಮಾಡ್ಕೋಬಹುದು ಅಂತ ನೀವು ನೋಡಿಕೊಂಡ್ರೆ, ಅಷ್ಟೇನು ಇದಕ್ಕೆ ಜಾಸ್ತಿ ಖರ್ಚು ಕೂಡ ಇಲ್ಲ. ಇಷ್ಟು ನೋಡಿ, ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಕೋಬಹುದು. ಇವಾಗ ನೋಡಿ, ಆ ಫಿಲ್ಲಿಂಗನ್ನು ಆ ಪೂರಿಯ ಒಳಗೆ ನಾನು ಬಟಾಟೆಯ ಫಿಲ್ಲಿಂಗನ್ನು ಮಿಕ್ಸ್ ಮಾಡಿದ್ದನ್ನು ಈ ಪೂರಿಯ ಒಳಗೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಪೂರಿಗಳಿಗೆ ಹಾಕಿ ನೋಡಿ, ಪಾನಿ ಕೂಡ ಕಾಣ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ಸ್ವಲ್ಪ ತಗೊಳ್ತಾ ಇದ್ದೇನೆ ಒಂದು ಬೌಲಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಆದಷ್ಟು ಜನರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಈರುಳ್ಳಿಯನ್ನು ಕೂಡ ಪೂರಿಯ ಒಳಗೆ ಹಾಕ್ಕೊಳ್ತಾ ಇದ್ದೇನೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿಗಳನ್ನು. ಆಮೇಲೆ ನಾವು ರೆಡಿ ಮಾಡಿಟ್ಟ ಬೂಂದಿಗಳನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕಿಕೊಳ್ಳುವ ಈ ಪೂರಿಗಳಿಗೆ. ನಿಮಗೆ ಹೇಗಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಇವಾಗ ನೋಡಿ, ಈ ಪೂರಿಗಳನ್ನು ಒಂದೊಂದಾಗಿ ಈ ಪಾನಿಯಲ್ಲಿ ಮುಳುಗಿಸಿ ತಿಂತಾ ಇದ್ದರೆ ಖಾಲಿಯಾದದ್ದೇ ಗೊತ್ತಾಗೋದಿಲ್ಲ ಪ್ಲೇಟಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಯಾದ ಪಾನಿಪುರಿಯನ್ನು ನಾವು ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡ್ಕೋಬಹುದು. ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.